ಪುತ್ತೂರು ಮಾಲಿಂಗೇಶ್ವರ ದೇವರ ಅನುಗ್ರಹವನ್ನು ಬೇಡುತ್ತಾ, ನನ್ನ ಗ್ರಾಮ ದೇವತೆಯಾದಂಥ ತಾಯಿ ಮಹಿಷಮರ್ದಿನಿಯ ಅನುಗ್ರಹವನ್ನು ಬೇಡುತ್ತಾ, ಎಲ್ಲ ಧರ್ಮಗಳ ದೇವರುಗಳ ಆಶೀರ್ವಾದವನ್ನು ಬೇಡುತ್ತಾ, ಪುತ್ತೂರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರುವಂಥ ನನ್ನ ಮಾರ್ಗದರ್ಶಕರು ಆಗಿರುವಂಥ ವಿಶ್ವನಾಥರಿಗಳೇ, ಅದೇ ಉಪ್ಪಿನಂಗಡಿ ವಿಟ್ಲ ಭಾಗದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆಗಿರುವಂಥ, ಈಗ ನಮ್ಮನ್ನು ಬೇರೆ ಕಾರ್ಯಕ್ರಮದ ನಿಮಿತ್ತ ಇಲ್ಲಿಂದ ಹೋಗಿರುವಂಥ ಡಾಕ್ಟರ್ ರಾಜಾರಾಮ್ರೆ, ಕಾಂಗ್ರೆಸ್ನ ಹಿರಿಯ, ನಾನು ಎಲ್ಲರ ಹೆಸರನ್ನು ಉಲ್ಲೇಖ ಮಾಡುವುದಿಲ್ಲ, ಈಗಲೇ ಸಮಯ ಮೀರಿದೆ. ಎಲ್ಲ ಹಿರಿಯ ನಾಯಕರೇ, ಕಿರಿಯ ನಾಯಕರೇ, ಈ ಪಕ್ಷಕ್ಕಾಗಿ ಕೆಲಸ ಮಾಡುವಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳೇ, ಮಾಧ್ಯಮದ ಮಿತ್ರರೇ, ನಾನು ಸ್ವಲ್ಪ ಮನಸ್ಸು ಬಿಟ್ಟು ಮಾತಾಡುವಂತ ಇದ್ದೆ. ಇಷ್ಟೊತ್ತಿಗೆ 2-3 ಆ ಕಡೆ ಈ ಕಡೆ ಕ್ಯಾಮರಾ ಕಾಣ್ತಾ ಇದೆ, ಸ್ವಲ್ಪ ಕಂಟ್ರೋಲ್ ಮಾಡಬೇಕಾಗ್ತದೆ. ಇವತ್ತು ತುಂಬ ಖುಷಿಯಾಗಿದೆ. ಕಾಂಗ್ರೆಸ್ ಪಕ್ಷದ ಪುತ್ತೂರು ಕ್ಷೇತ್ರದ ಅಭ್ಯರ್ಥಿಯಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಇದು ನನ್ನ ಒಬ್ಬನ ಶ್ರಮ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡುವುದಿಲ್ಲ. ಯಾಕಂತ ಹೇಳಿದರೆ, ಎಲ್ಲ ಈ ಕ್ಷೇತ್ರದ ಮತದಾರರನ್ನು ಸಂಪರ್ಕಿಸಿ ಅವರ ಅಭಿಪ್ರಾಯಗಳನ್ನು ಪಡೆದು 3-4 ಸರ್ವೆಯನ್ನು ಮಾಡಿ ಆ ಮುಖಾಂತರ KPCC ಮತ್ತು AICC ಒಂದು ಹಂತಕ್ಕೆ ಯಾವ ಅಭ್ಯರ್ಥಿ ನಮಗೆ ಅಲ್ಲಿ ಆಗ್ಬೋದು ಅನ್ನೋ ವಿಚಾರವನ್ನು ತೆಗೆದುಕೊಂಡು ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಅಂತ ನಾನು ನಂಬಿದ್ದೇನೆ. ಯಾಕೆ ಇದನ್ನು ಉಲ್ಲೇಖ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು 2-3 ದಿವಸ ಮೊದಲು ಧರ್ಮಸ್ಥಳಕ್ಕೆ ಭೇಟಿ ನೀಡಿದ್ದೆ. ಆವಾಗ ಅಲ್ಲಿ ಒಂದು ವಿಚಾರ ಉಲ್ಲೇಖ ಮಾಡಿದರು, ಇಲ್ಲಿಗೆ ಕೂಡ ಸರ್ವೆಯವರು ಬಂದಿದ್ರು ಅನ್ನೋ ವಿಚಾರವನ್ನು ನನ್ನ ಗಮನಕ್ಕೆ ತಂದರು. ಬಹುಶಃ ಎಲ್ಲ ಈ ಭಾಗದಲ್ಲಿ ಸರ್ವೆ ಮಾಡುವ ಮುಖಾಂತರ ಈ ಅಭ್ಯರ್ಥಿ ಆಯ್ಕೆಯನ್ನು ಮಾಡಿದ್ದಾರೆ ಅಂತ ನನ್ನ ಭಾವನೆ. ನಾವು ತುಂಬ ಜನ ಆಕಾಂಕ್ಷಿಗಳಿದ್ದೇವೆ. ನಿಜ, ಯಾವುದೇ ಒಂದು ರಾಷ್ಟ್ರೀಯ ಪಕ್ಷ ಆಗುವಾಗ ಆಕಾಂಕ್ಷಿಗಳು ಸಹಜ. ಯಾವುದೇ ಇವೆಂಟ್ ತಗೊಳ್ಳಿ ನೀವು, ಯಾವುದೇ ಒಂದು ಸಂದರ್ಭ ತಗೊಳ್ಳಿ, ಅದು ಆಕಾಂಕ್ಷಿಗಳು ಸಹಜ. ಅದು ಕೊನೆಯ ತನಕ ಆಕಾಂಕ್ಷಿಗಳು ಇರೋದು ಸಹಜ. ಕ್ರಿಕೆಟ್, ಕಬಡ್ಡಿ, ಗೇಮು, ಲೈಫಲ್ಲಿ, ಬಿಸ್ನೆಸ್ಸಲ್ಲಿ, ಯಾವುದರಲ್ಲಿ ಬೇಕಿದ್ರೂ ಆಕಾಂಕ್ಷಿಗಳು ಇರೋದು ಸಹಜ. ಆದರೆ ಕಡೆಗೆ ವಿನ್ ಆಗೋದು ಒಬ್ಬರೇ, ಫಸ್ಟ್ ಪ್ರೈಸ್ ಹೋಗೋದು ಒಬ್ಬರಿಗೆ. ಇಲ್ಲಿ ಫಸ್ಟ್ ಪ್ರೈಸ್ ಆಗಲಿಲ್ಲ, ಒಂದು ಹಂತದಲ್ಲಿ ಮಾತ್ರ ಫಸ್ಟ್ ಪ್ರೈಸ್ ಆಗಿರೋದು. ಇನ್ನು ಫೈನಲ್ಗೆ ತಲುಪಿದ್ದೇವೆ. ಫಸ್ಟ್ ಪ್ರೈಸ್ ನೀವು ತೆಗೆದುಕೊಡ್ಬೇಕು, ನಾನಲ್ಲ. ಅದೆಲ್ಲ ನೀವು ತೆಗೆದುಕೊಡ್ಬೇಕು, ನನ್ನ ಕೈಯಲ್ಲಿ ಇಲ್ಲ. ಇಷ್ಟೊಳಗೆ ಎಲ್ಲ ಧರ್ಮದವರು ಎಲ್ಲರೂ ಪ್ರಾರ್ಥನೆ ಮಾಡ್ತಾಯಿದ್ರು. ನಮಾಜ್ ಮಾಡೋರು ಕೆಲವರು ನನಗೆ ಫೋನ್ ಮಾಡಿ ಹೇಳ್ತಾಯಿದ್ರು, ನಾವು ಪ್ರಾರ್ಥನೆ ಮಾಡ್ತಾ ಇದ್ವಿ ಅಶೋಕನ್ನ, ನಿಮಗೆ ಸೀಟ್ ಸಿಗಬೇಕು ಅಂತ. ನಾನು ಅವ್ರ ಹತ್ರ ಎಲ್ಲರ ಹತ್ರ ಹೇಳ್ತಾ ಇರೋದು ಒಂದೇ, ನಾನು ಮಾಡಿದ್ದೇನಿಲ್ಲ. ನಾನು ನನ್ನ ಜೀವನದಲ್ಲಿ ಏನಾದರೂ ಮಾಡಿದರೆ ಪಾಪದವರಿಗೆ, ಕಣ್ಣೀರು, ಕಷ್ಟದಲ್ಲಿರುವವರಿಗೆ ಕಣ್ಣೀರು ಒರೆಸುವಂಥ ಕೆಲಸವನ್ನು ಮಾಡಿದ್ದೇನೆ. ಬಹುಶಃ ಆ ಪುಣ್ಯ ನನಗೆ ಸಿಕ್ಕಿದರೆ ಆ ಸೀಟು ಸಿಗ್ತದೆ. ಇಲ್ಲದ್ರೆ ನಾನು ಮಾಡಿದ ಕೆಲಸದಲ್ಲಿ ಪುಣ್ಯ ಇಲ್ಲ, ನನಗೆ ದೇವರ ಅನುಗ್ರಹ ಇಲ್ಲ, ನನ್ನ ಹಣೆ ಬರದಲ್ಲಿ ಬರೆದಿಲ್ಲ ಅಷ್ಟೇ. ಯಾರಿಗೆ ಹಣೆ ಬರದಲ್ಲಿ ಬರೆದಿದೆ ಅವರಿಗೆ ಕೆಲಸ ಮಾಡ್ತೇನೆ ಅನ್ನೋ ವಿಚಾರವನ್ನು ಹೇಳಿದ್ದೀನಿ. ಅವ್ರಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೀನಿ ಅಂತ ನಾನು ಹೇಳ್ತಾ ಬಂದಿದ್ದೀನಿ. ಇವತ್ತು ಆ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡುವಂಥ ಕೆಲಸ ಆಗಿದೆ. ಎಲ್ಲರೂ ನಮ್ಮ ಹಿರಿಯರು ಈಗ ಭಾಷಣ ಮಾಡುವಾಗ ದುರ್ಗನ್ನ ಒಂದು ಅಷ್ಟೊಂದು ಹೇಳಿದರು. ಆನಂತರ ಇನ್ನೊಂದು ಬೇರೆಯವರೆಲ್ಲ ಒಂದೊಂದು ವಿಚಾರವನ್ನು ಹೇಳಿದರು. ನೀವೆಲ್ಲ ಒಪ್ಪಿಕೊಂಡಿದ್ದೀರಿ, ನಾವೆಲ್ಲ ಜೊತೆಯಲ್ಲಿ ಕೆಲಸ ಮಾಡಿದ್ದೀವಿ, ಎಲ್ಲ ಹೌದು. ನೀವು ಕೆಲವು ಕಾರ್ಯಕರ್ತರು, ಪ್ರಮುಖರು ಹೇಳಿದರು, ನೀವು ಕಾರ್ಯಕರ್ತರನ್ನು ಜೊತೆಯಲ್ಲಿ ತಗೊಂಡು ಹೋಗಬೇಕು. ಹೌದು, ನಾನೊಂದು 22 ವರ್ಷ ಕಾಂಗ್ರೆಸ್ಸಲ್ಲಿ ಇಲ್ಲದಿದ್ದರೂ BJPಯಲ್ಲಿ ರಾಜಕೀಯ ಪಕ್ಷದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೇನೆ. ನಾನು ಎಲ್ಲ ಪವರ್ಗಳನ್ನು ನೋಡಿದ್ದೇನೆ. ನನಗೆ ಪವರ್ ಸಿಗಲಿಲ್ಲ, ಆದರೆ ಆ ಪವರ್ಗಳನ್ನೆಲ್ಲ ನೋಡಿದ್ದೀನಿ. ಯಾವ ಪೋಸ್ಟಲ್ಲಿ ಎಷ್ಟೆಷ್ಟು ಪವರ್ ಇದೆ, ಒಂದು ಕಡತವನ್ನು ಯಾವ ರೀತಿ ಮುಂದೆ ತಗೊಂಡು ಹೋಗ್ಬೋದು, ಒಂದು ಸರ್ಕಾರಿ ಕೆಲಸವನ್ನು ಯಾವ ರೀತಿ ಮಾಡಬಹುದು, ಅದೆಲ್ಲ ಅನುಭವ ನನ್ನ ಹತ್ರ ಇದೆ.
ಮತ್ತು ಯಾವುದೇ ಒಂದು ವಿಚಾರ ತಗೊಂಡ್ರು ನನಗೆ ಎಷ್ಟು ಮೆಚ್ಯೂರಿಟಿ ಇದೆ, ಅದು ಯಾವ ರೀತಿ ಯಾವ ಕೆಲಸವನ್ನು ಮಾಡಬೇಕು ಅನ್ನೋದು ನನಗೆ ಆ ದೇವರು ನನಗೆ ಕೊಟ್ಟಿದ್ದಾನೆ. ನಿಮ್ಮೆಲ್ಲ ಆಶೀರ್ವಾದದಿಂದ ಅದನ್ನು ಮಾಡ್ತೇನೆ. ಕಾರ್ಯಕರ್ತರು ಇನ್ನು ಗೊಂದಲ ಇದೆ, ಸ್ವಲ್ಪ ಕಾರ್ಯಕರ್ತರಲ್ಲಿ ಅವರಿಗೆ ಮನಸ್ಸಿನಲ್ಲಿದೆ, ನಾನು ಅವರ ಜೊತೆ ಬ್ಯಾಂಗ್ಳೂರಿಗೆ ಹೋಗಿದ್ದೇನೆ, ನಾನು ಇವರ ಜೊತೆ ಹೋಗಿದ್ದೇನೆ, ನಾನು ಏನಾದರೂ ಹೋದರೆ ಅಶೋಕ್ ರೈಗಳಿಗೆ ಬೇಜಾರ ಇದೆಯಾ, ನಾನು ಮೊನ್ನೆವರೆಗೆ ಬ್ಯಾಂಗ್ಳೂರಿಂದ ಹೋಗಿ ಬಂದದ್ದಷ್ಟೇ. ಅದನ್ನು ಏನು ನನ್ನ ಅಶೋಕ್ ರೈಗೆ ಯಾವುದೇ ನನ್ನ ಮನಸ್ಸಿನಲ್ಲಿ ಇಲ್ಲ. ನಾನು ಓಪನ್ ಹಾರ್ಟಾಗಿ ಹೇಳ್ತಾ ಇದ್ದೇನೆ, ಯಾರೂ ಕೂಡ ನಾನು ನಗುವುದು ಜಾಸ್ತಿ ಇದೆಯಾ ಕಡಿಮೆ ಇದೆ ಅಂತ ನನಗೆ ಗೊತ್ತಿಲ್ಲ. ಕೆಲವು ಸಮಯದಲ್ಲಿ ನಗು ಬರ್ತದೆ, ಕೆಲವು ಸಮಯ ನಗು ಬರೋದಿದೆ ಅಂದರೆ ತಲೆಯಲ್ಲಿ ಅಷ್ಟು ತುಂಬಿ ಹೋಗಿರ್ತಾರೆ. ಆದ್ದರಿಂದ ನನ್ನ ಹೃದಯದಲ್ಲಿ ಯಾರೂ ನೀವು ತಿಳ್ಕೊಳ್ಬೇಡಿ, ಎಲ್ಲ ನೀವು ಕಾರ್ಯಕರ್ತ ಎಲ್ಲರೂ ಈಗ ಒಂದು ಪಕ್ಷ ಕಟ್ಟಬೇಕಿದ್ರೆ ಅಶೋಕ್ ರೈಯಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, MS ರಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ವಿಶ್ವನಾಥ ರೈಗಳು ತಗೊಂಡು ಹೋಗ್ಬೋದು, ಕಟ್ಟುವುದು ಯಾರು? ನಾವೆಲ್ಲ ಸೇರಿ. ಒಬ್ಬ ಕಾರ್ಯಕರ್ತ ಒಂದು ಓಟನ್ನು ನಾನು ಕಳ್ಕೊಂಡ್ರು ಅದು ನಾನು ಮಾಡಿರುವಂಥ ತಪ್ಪು ಕೆಲಸ, ಅದು ನನಗೆ ಗೊತ್ತಿದೆ. ನಾವೆಲ್ಲ ನೀವು ಆ ಮನಸ್ಸಿನಿಂದ ಆ ವಿಚಾರಗಳನ್ನು ಬಿಟ್ಟುಬಿಡಿ. ನಾವೆಲ್ಲ ಬಂಧುಗಳು, ನಾವು ಯಾವತ್ತೂ ಆ ರೀತಿಯ ಮಾಡ್ತಾರೆ. ನೀವು ಯಾರಾದರೂ ಅವ್ರು ಹೇಳ್ತಾರೆ ಇವರು ಹೇಳ್ತಾರೆ ಅಲ್ಲ, ನಿಮಗೆ ಕಾನ್ಸಿಯಸ್ ಏನಾದರೂ ಇಂಪೀರಿಯರ್ ಕಾಂಪ್ಲೆಕ್ಸ್ ಇದ್ರೆ ಬಿಟ್ಟುಬಿಡಿ. ಅಶೋಕ್ ರೈಗೆ ಅವರು ಯಾವ ರೀತಿಯಲ್ಲಿ ಎಲ್ಲ ಜೊತೆಯಲ್ಲಿ ಸೇರಿ ಕೆಲಸ ಮಾಡುವ, ಒಂದೇ ಮಕ್ಕಳ ತಾಯಿ ಥರ ಕೆಲಸ, ತಾಯಿ ಮಕ್ಕಳ ಥರ ಕೆಲಸ ಮಾಡಿ ನಾವು ಪುತ್ತೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ನನ್ನನ್ನು ಗೆಲ್ಲಿಸುವಂಥ ಕೆಲಸ ನೀವು ಮಾಡಿ. ಅಶೋಕ್ ರೈಗೆ ನಿಮಗೆ ಅನ್ಯಾಯ ಆಗ್ಲಿಕ್ಕಿಲ್ಲ, ಯಾವತ್ತೂ ಅನ್ಯಾಯ ಆಗ್ಲಿಕ್ಕಿಲ್ಲ. ಅಶೋಕ್ ರೈಗೆ ಗೊತ್ತಿದ್ದು ಇವತ್ತಲ್ಲ, ನಾಳೆ ಗೆದ್ದು ಬಂದ ಕೂಡ ನೀವು ಹೇಳ್ಬೋದು ಅಶೋಕ್ ರೈ ಗೆಲುಪುಣೆ ಮಟ್ಟ ದಾಲಾಪೂಜೆ ಅಂತ ಹೇಳ್ತಾರೆ, ಆಮೇಲೆ ನಮಗೆ ಏನಾದರೂ ತೊಂದರೆ ಆಗ್ಬೋದಂತ. ಖಂಡಿತ ಇಲ್ಲ. ಗೊತ್ತಿದ್ದು ಅವ್ರು ನನಗೆ ಓಟ್ ಹಾಕಿರ್ಲಿ, ಅವ್ರಿಗೆ ನನಗೆ ಓಟ್ ಹಾಕದೇ ಇರಲಿ, ಗೊತ್ತಿದ್ದು ಖಂಡಿತ ಯಾರಿಗೂ ಅನ್ಯಾಯವಾಗುವಂಥ ಕೆಲಸ ಈ ಅಶೋಕ್ ರೈಯಿಂದ ಆಗ್ಲಿಕ್ಕಿಲ್ಲ. ಅದು ನೀವು ಕೊಟ್ಟಂತ ಇಡೀ ಸಮಾಜದಲ್ಲಿ ಕೊಟ್ಟಂತ, ನೀವು ಬೇರೆ ಬೇರೆ ಇಲ್ಲಿ ಕಾರ್ಯಕರ್ತರು ಇರ್ಬೋದು, ನೀವು ಬೂತ್ ಮಟ್ಟದಲ್ಲಿ ಹೋಗಿರ್ಬೋದು, ನೀವು ಮನೆಗಳಿಗೆ ಭೇಟಿ ಮಾಡಿರ್ಬೋದು, ಅಲ್ಲಿ ಒಂದಷ್ಟು ನಾವು ಮಾಡಿದಂಥ ಕೆಲಸದ ಉತ್ತರ ನಿಮಗೆ ಸಿಗ್ತಾ ಇರ್ಬೋದು. ನಾವು ನಿನ್ನೆ ವಿಟ್ಲ ಭಾಗಕ್ಕೆ ಹೋಗಿದ್ದೀವಿ, ಒಂದು 2-3 ಮನೆಯವರು BJP ಪಕ್ಷಕ್ಕೆ ಇಷ್ಟು ಸಮಯ ಓಟ್ ಹಾಕಿದವರು ಕೂಡ ನಮಗೆ ಅಶೋಕ್ ರೈ ಬಂದಿದ್ದಾರೆ ನಮಗೆ ನೋಡಿ ಕೇಳಿದಾಗ ಸಮಾಧಾನ ಆಗ್ತದೆ. ಇದನ್ನು ಯಾವ ರೀತಿ ನಾವು ತಗೊಳ್ಬಹುದು? ನಾವು ಸುಮಾರು 22,000 ಕುಟುಂಬಗಳಿಗೆ ಏನು ಸಹಾಯ ಮಾಡಿದ್ದೇವೆ, ಬೂತ್ ವೈಸ್ ಅವರ ರಿಪೋರ್ಟ್ ಮಾಡಿ ಇಟ್ಟಿದ್ದೇವೆ. ನೀವು ನಿಮ್ಮ ಬೂತಿಗೆ ಹೋಗುವ ಲೀಸ್ಟ್ ಅನ್ನು ತಗೊಂಡೋಗಿ ಆ ಮನೆಗಳಿಗೆ ಭೇಟಿ ಕೊಡುವಂತಹ ಕೆಲಸ ಮಾಡಿ, ಇನ್ನೊಂದು ಅಷ್ಟು ಅವರಿಗೆ ವಿಚಾರಗಳನ್ನು ತಿಳಿಸುವಂತ ಕೆಲಸ ಮಾಡಿ. ಖಂಡಿತ ನಾವೆಲ್ಲ ಒಗ್ಗಟ್ಟಿನಲ್ಲಿ ಕೆಲಸ ಮಾಡಿದರೆ ನಮಗೆ ವಿಶ್ವನಾಥ ರೈಗಳು ಮಾರ್ಗದರ್ಶನ ಕೊಡ್ತಾರೆ. ನನಗೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಎಲ್ಲೆಲ್ಲ ಬೂತಲ್ಲಿ ಯಾರ್ಯಾರು ಅಧ್ಯಕ್ಷರು, ಈಗ ದುರ್ಗಾ ಪ್ರಸಾದ್ ರೈಗಳು, ನೀವೆಲ್ಲ ವಲಯ ಅಧ್ಯಕ್ಷರುಗಳಿಗೆ ಮತ್ತೆ ಬೂತ್ ಅಧ್ಯಕ್ಷರಿಗೆ ಅಶೋಕ್ ರೈಗಳೇ ನೀವು ಫೋನ್ ಮಾಡಬೇಕು, ಮಾತಾಡಬೇಕು. ನಾನು ಎಲ್ಲ ವಿಧಾನಸಭಾ ಕ್ಷೇತ್ರದ ಸಾಧಾರಣ ಎಲ್ಲ ಬೂತ್ಗಳಿಗೂ ಹೋಗಿದ್ದೇನೆ. 2 ಭಾಗದ ಬೂತ್ಗಳಿಗೆ ವಲಯ ಅಧ್ಯಕ್ಷರಿಗೆ ಮತ್ತೆ ಬೂತ್ ಅಧ್ಯಕ್ಷರಿಗೆ ಸಾಧಾರಣ ಭೇಟಿ ಮಾಡಿದ್ದೇನೆ. ಆದರೆ ಮುಖ ಪರಿಚಯ ಇನ್ನೂ ಆಗಬೇಕಿದೆ. ಆದರೂ ವಿಶ್ವನಾಥ ರೈಗಳು ಮತ್ತೆ ಡಾಕ್ಟರ್ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲಿ ಹೋದರೂ ನಮಗೆ ಈಗ ಯಾರು ನಮ್ಮ ಮಹಮ್ಮದ್ ಅವರು ಉಲ್ಲೇಖ ಮಾಡಿದ್ರು, ಇಲ್ಲಿಗೆ ವಲಯ ಅಧ್ಯಕ್ಷರು ಬರ್ತಾರೆ, ಬೂತ್ ಅಧ್ಯಕ್ಷರು ಬರ್ತಾರೆ, ಎಲ್ಲಿಯೂ ಇಲ್ಲ ನಾನು ಬೇಕು ಅಂತ ಬರುವ ಕಾಲ ನಮ್ಮ ಕೈಯಲ್ಲಿದೆ. ಅದನ್ನು ಯಾವ ರೀತಿ ನಾವು ಯಾವ ರೀತಿಯ ತಪ್ಪಾಗದ ರೀತಿಯಲ್ಲಿ ನಾವು ತಗೊಂಡು ಹೋಗಬೇಕಾದ ಅವಶ್ಯಕತೆ ನಮ್ಮ ಕೈಯಲ್ಲಿದೆ. ಬೇರೆ ಪಕ್ಷದವರು ನಾವು ಏನು ತಪ್ಪು ಮಾಡ್ತೇವೆ ಅಂತ ಕಾಯ್ತಾ ಇದ್ದಾರೆ. ಎಲ್ಲದರಲ್ಲೂ ಜವಾಬ್ದಾರಿ. ನೀವು ಯಾರ ಮಾತುಗಳನ್ನು ಕೇಳಬೇಡಿ. ಅಶೋಕ್ ರೈ ಅವ್ರ ಜೊತೆ ಅವರಿದ್ದಾರೆ, ಇವರಿದ್ದಾರೆ, ಅವರು ಹತ್ತಿರದವರು, ಇವರು ದೂರದವರು, ಅವರು ಜೊತೆಯಲ್ಲಿ ಬರ್ತಾರೆ, ಏನು ಕೇಳಬೇಡಿ. ಎಲ್ಲ ಹತ್ತಿರದವರು. ಯಾರಾದರೂ ಹೋಗುವಾಗ ಹತ್ತಿರದಲ್ಲಿ ಒಬ್ಬರು ಬೇಕಲ್ಲ ಸ್ವಾಮಿ, ಅವನನ್ನು ಕಾರಲ್ಲಿ ಕುಳಿಸ್ತೀನಿ, ನೀವೇನು ಬೇಜಾರು ಮಾಡಬೇಡಿ. ಅವನ ಹತ್ತಿರ, ನೀವು ದೂರ ಅಲ್ಲ. ಖಂಡಿತ ಎಲ್ಲರೂ ಒಂದೇ, ಎಲ್ರಿಗೂ ಧರ್ಮ ಕೊಡುವ ಸಮಾನ ವಿಚಾರಗಳನ್ನು ಹಚ್ಚುವಲ್ಲಿ ನಾನು ನೋಡ್ಕೊಳ್ತೀನಿ. ಯಾವ ಕಾರ್ಯಕರ್ತರಿಗೂ ತೊಂದರೆ ಆಗಲಿಕ್ಕೆ ಬಿಡುವುದಿಲ್ಲ. ಆದರೆ ಒಂದು ಮಾತ್ರ ನಿಮ್ಮ ಹತ್ರ ಹೇಳ್ತೀನಿ, ಅಶೋಕ್ ರೈ ಯಾವಾಗಲೂ ಏನೇ ಬೇಕಾದ್ರೆ ಆಗಲಿ ಭ್ರಷ್ಟಾಚಾರಕ್ಕೆ ಅವಕಾಶ ಕೊಡುವುದಿಲ್ಲ. ಅದು ಬಡದಿರುವಾಗ ನನಗೆ ಓಟು ಕೊಡಿ, ನಿಮ್ಮ ಧರ್ಮ ಪ್ರಕಾರ ಮಾಡಿ. ಅದರ ಭ್ರಷ್ಟಾಚಾರಕ್ಕೆ ಬಡವರ ವಿಚಾರ ಬಂದಾಗ ಅದು ಆಕ್ರಮ ಸಕ್ರಮ ಇರಲಿ, 94C ಇರಲಿ, ಬಡವರ ವಿಚಾರಗಳಿರಲಿ, ಅದಕ್ಕೆ ಸ್ಪಂದನೆ ಮಾಡೋದು ನನ್ನ ಧರ್ಮ. ಆ ರೀತಿ ಹೋದಲ್ಲಿ ಮಾತ್ರ ಇವತ್ತು ನಮಗೆ ದೇವರ ಅನುಗ್ರಹ ಮಾಡಿದ್ದಾನೆ.
ನಿಮ್ಮ ಗೌರವ ಜಾಸ್ತಿ ಆಗ್ತದೆ. ಇವತ್ತು ಪಂಚಾಯತ್ ಆಗಲಿ, ಪುರಸಭೆ ಆಗಲಿ, ಬೇರೆ ಬೇರೆ ಏನು ಮುಂದಿನ ಇಲೆಕ್ಷನ್ಗಳಿದೆ, ಎಲ್ಲ ಗೆಲ್ಲಬೇಕಿದ್ರೆ ನಾವು ಜವಾಬ್ದಾರಿಯುತವಾಗಿ ಕೆಲಸ ಮಾಡುವಂತ ಅವಶ್ಯಕತೆ ಇದೆ. ಆದರೆ ಈ ಅವಶ್ಯಕತೆ ಪೂರೈಸಬೇಕಿದ್ರೆ ಎಲ್ಲ ಕೆಲಸಗಳನ್ನು ಬಿಟ್ಟು ಒಂದು 10-15 ದಿವಸ ನಮ್ಮ ಹತ್ರ ಹಿಡಿದು ನಾನು ನಿಮ್ಮ ಹತ್ರ ಕೈ ಜೋಡಿಸಿ ಕೇಳುವುದು ಒಂದೇ ವಿಚಾರ, ಎಲ್ಲರೂ ಸ್ವಲ್ಪ ಸಮಯವನ್ನು ಕೊಡಿ. ಎಲ್ಲ ಮನೆಗೆ ಹೋಗುವ. ನೀವು ವಿಚಾರ ಹೇಳಿದ್ರಿ, ಎಲ್ಲ ಅಧ್ಯಕ್ಷರನ್ನು ಕರ್ಕೊಂಡು ನೀವು ಎಲ್ಲ ಉಲ್ಲೇಖ ಮಾಡಿದ್ರು, ಎಲ್ಲ ಕಾರ್ಯಕರ್ತರ ಬಗ್ಗೆ ಗಮನ ಕೊಡಬೇಕು. ಇನ್ನೊಬ್ಬರು ಪಾಣಾಜಿ ಅವರು ಹೇಳಿದ್ರು, ಲೀಡರ್ಗಳು ಆಮೇಲೆ ಬರ್ತಾರೆ. ಎಲ್ಲ ನಮ್ಮ ಗಮನದಲ್ಲಿದೆ. ಒಂದು ಪಕ್ಷ ಆದಾಗ ಎಲ್ಲರ ಮನಸ್ಸು ಒಂದೇ ತರ ಇರುವುದಿಲ್ಲ. ಆದ್ರೂ ನಾವು ಕೂಡ ಮಾತಾಡೋದ್ರಲ್ಲಿ ನಾವು ಸ್ವಲ್ಪ ಆಲೋಚನೆ ಮಾಡ್ಕೋಬೇಕಾಗ್ತದೆ. ಒಬ್ಬರನ್ನು ಏನಾದ್ರೂ ವಾಟ್ಸಪ್ ಅಲ್ಲಿ ಬರ್ತದೆ. ಹಾಗೆ ನೋಡಿ, ನಿನ್ನೆ ಬಂದಂತ ಇಲ್ಲಿ ವಿಚಾರ, ನಾನು ವಿಶ್ವನಾಥರೈಗಳ ಹತ್ರ ನನಗೆ KPCC ಇಂದ ಫೋನ್ ಮಾಡಿದ್ರು, ನಾಳೆ ನಾಮಿನೇಷನ್ ನಾಳೆ ತಯಾರು ಮಾಡಬೇಕು, ಅದು ಅಪ್ಲಿಕೇಶನ್ ಪ್ರೊಸೀಜರ್ ತುಂಬಾ ಇದೆ, ನೀವು ಬಂದು ಇಲ್ಲಿ ಮಾತಾಡಬೇಕು ಅಂತ ಹೇಳಿದ್ರು. ನಾನು ಜಸ್ಟ್ ಬಂದು ಅವರ ಎದುರುಗಡೆ ಕೂತು ಮಾತಾಡ್ತಾ ಇದ್ದೆ. ಆ ಕಡೆ ಮುಖ ಮಾಡಿ ಕೂತ್ಕೊಡಿ ಅಂತ ಹೇಳಿದ್ರು. ನಾನೇನು ಬೇಡ, ಈ ಕಡೆ ಮುಖ ಮಾಡಿ ಕೂತ್ಕೊಳ್ಳ ಅಂತ ಹೇಳ. ಆ ಕಡೆ ಕೂತ್ಕೊಂಡ್ಲೆ ಇಲ್ಲಿಂದ 2 ಫೋಟೋ ಹೋಯ್ತು. ಅಶೋಕ್ ರೈಗಳು, ಈಶ್ವರನಾಥ ರೈಗಳು ಮೀಟಿಂಗ್ ಮಾಡಿದ್ರು ಅಂತ ಹೇಳಿದ್ರು. ಇದೆಲ್ಲ ಅದಕ್ಕೆ ಊಹಾಪೋಹಗಳಿಗೆ ನೀವು ಯಾರೂ ಕಿವಿ ಕೊಡಬೇಡಿ. ಎಲ್ಲರೂ ಜೊತೆಯಲ್ಲಿ ಕೆಲಸ ಮಾಡುವ. ಬೇರೆ ಬೇರೆ ವಿಚಾರಗಳನ್ನು ನಾವು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ, ಸೂಚಿಸಿದ್ದಾರೆ. ಕೆಲವರು ಒಂದು ಟರ್ಮ್ ಇಲೆಕ್ಷನ್ ಆಯಿತು, ವಿನಾಯಕ್ ಕುಮಾರ್ ಸ್ವರಕ್ಕೆ ಅವರ ವಿಚಾರವನ್ನು ಹೇಳಿದ್ರು. 2 ಸಲ ವಿನ್ ಆದ್ರು, 3ನೇ ಸಲಕ್ಕೆ ತೊಂದರೆ ಆಯಿತು. ನಮ್ಮ ಹತ್ರ ಅಷ್ಟು ವಿಚಾರಗಳು ನಮ್ಮ ಮನಸ್ಸಿನಲ್ಲಿದೆ. ಮುಂದೆ ನಾವು ಪಕ್ಷಗಳಂತ ಹೇಳಿದ್ರೆ ನಾವು ಕೆಲಸದ ಮೇಲೆ ಹೋಗ್ತದೆ. ಒಬ್ಬೊಬ್ಬರು ಜವಾಬ್ದಾರಿಯನ್ನು ಒಬ್ಬರಿಗೆ ಕೊಟ್ಟು ಇನ್ನೊಂದು ಹಂತದಲ್ಲಿ ಬೇರೆ ಬೇರೆಯವರಿಗೆ ಜವಾಬ್ದಾರಿ ಕೊಡುವ ಹಂತ ರಾಜಕೀಯ ಪಕ್ಷದಲ್ಲಿ ಇರ್ತದೆ. ಆಗ ಸಾಮಾನ್ಯ ಇವತ್ತು 14 ಜನ ಏನು ಆಕಾಂಕ್ಷಿಗಳಿದ್ರು, ಅದರಲ್ಲಿ ಒಬ್ಬರಿಗೆ ಮಾತ್ರ ಸೀಟ್ ಸಿಗಬೇಕು. ಅವರ ಸ್ಥಾನದಲ್ಲಿ ಅವರಿಗೆ ಸ್ವಲ್ಪ ಮನಸ್ಸಿಗೆ ಹಿನ್ನಡೆ ಆಗೋದು ಅದು ಸಾಮಾನ್ಯ. ಕೆಲವರಿಗೆ ಗೊತ್ತಿತ್ತು ಮೊದಲೇ, ಕೆಲವರಿಗೆ ಹಿನ್ನಡೆ. ಅವರ ಸ್ಥಾನದಲ್ಲಿ ನಾನು ಇರ್ತಿದ್ರು ನನಗೆ ಸ್ವಲ್ಪ ಮನಸ್ಸಿಗೆ ನೋವಾಗ್ತಾ ಇದ್ದಿಲ್ವಾ? ನಾನು ಇವತ್ತು ಅಭ್ಯರ್ಥಿ ಆಗಬೇಕಂದ್ರೆ ಜೋರ ಕೈ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಆದರೂ ಅವರ ಸ್ಥಾನದಲ್ಲಿ ನಾನು ಇಡ್ತಾ ಇದ್ರು ಆ ನೋವು ನನಗೆ ಗೊತ್ತಿದೆ. ಆ ನೋವು ಖಂಡಿತ ಗೊತ್ತಿದೆ. ಅದನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿಯೂ ನನಗೆ ಇದೆ. ನನಗೆ ಯಾರ ಮೇಲೆಯೂ ಯಾವ ರೀತಿಯ ಇದಿಲ್ಲ. ನಾವೆಲ್ಲ ಒಳ್ಳೆಯ ರೀತಿಯಲ್ಲಿ ಎಲ್ಲರನ್ನೂ ಸೇರಿಸಿಕೊಂಡು ಅವರ ಕಷ್ಟಗಳಿಗೆ, ಅವರ ವಿಚಾರಗಳಿಗೆ, ಅವರ ನೋವುಗಳಿಗೆ ಸ್ಪಂದನೆ ಮಾಡುವಂತಹ ಕೆಲಸವನ್ನು ನಾನು ಖಂಡಿತ ಮಾಡ್ತೇನೆ. ನಿಮ್ಮ ವಿಚಾರಗಳು ಏನಾದರೂ ಇದ್ರೆ ಕಾರ್ಯಕರ್ತರು ಡೈರೆಕ್ಟ್ ನನಗೆ ಬಂದು ವಿಚಾರವನ್ನು ತಿಳಿಸಬಹುದು. ಈಗ ನಮ್ಮ ಕಚೇರಿಯನ್ನು ಇಲ್ಲಿ ಮಾಡಿದ್ದೇವೆ. ನಾಳೆ ಬೆಳಿಗ್ಗೆ 10 ಗಂಟೆಗೆ ಅಲ್ಲಿ ಕಾರ್ಯಾಲಯ ಉದ್ಘಾಟನೆ ಮಾಡ್ತಾ ಇದ್ದೇವೆ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವ ಅವಶ್ಯಕತೆ ಇದೆ. ಎಲ್ಲ ಬರಬೇಕು. ಅಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೇವೆ. ಕೆಲವರಿಗೆ ಈ ಪ್ರಮುಖರಿಗೆ ಅದರ ಉಸ್ತುವಾರಿಯನ್ನು ಕೊಟ್ಟಿದ್ದೇವೆ. ಅದೇ ರೀತಿ ಅಲ್ಲಿ ಒಂದು ಚಿಕ್ಕ ಸಭೆಯೂ ನಡೀತದೆ. ನಾಡಿದ್ದು 19 ತಾರೀಕಿಗೆ ಬುಧವಾರದಂದು 10 ಗಂಟೆಗೆ 9:30 ಗಂಟೆಗೆ ಮಾಲಿಂಗೇಶ್ವರ ದೇವಸ್ಥಾನದ ಎದುರುಗಡೆಯಿಂದ ನಮ್ಮ ಮೆರವಣಿಗೆ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಮೆರವಣಿಗೆ ಮುಖಾಂತರ ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ನಾವು ಅಲ್ಲಿಂದ ಹೊರಬರುತ್ತೇವೆ. ನೀವು ಗುಂಡ್ಲುಪೇಟೆಯಲ್ಲಿ ಒಂದು ನಾಮಿನೇಷನ್ ಫೈಲ್ ಮಾಡಿದ್ದನ್ನು ನೋಡಬಹುದು, ಸುಮಾರು ನೋಡಿರ್ಬೋದು ವಾಟ್ಸಪ್ ಅಲ್ಲಿ. ಸುಮಾರು 25,000 ಜನ ಅಲ್ಲಿ ಸೇರಿದ್ದಾರೆ. ನಮ್ಮ ಶಕ್ತಿ ಹೇಗೆ, ನಮಗೆ 2-3 ದಿವಸ ಇರೋದು. ಅವತ್ತು ನಾವು ಕೂಡ ಸುಮಾರು 25,000 ಜನ ಸೇರಬೇಕು. 25,000 ಜನ ಸೇರ್ಲಿಕ್ಕೆ ಏನು ಕಷ್ಟ ಇಲ್ಲ. ಪ್ರತಿ ಬೂತಿಂದ 25 ಜನವನ್ನು ಕರ್ಕೊಂಡು ಬಂದ್ರೆ ಖಂಡಿತ ನಾವು ಆ ಸಂಖ್ಯೆ ನಮ್ಮ ಹತ್ರ ಆಗ್ತದೆ. ನಮ್ಮ ಶಕ್ತಿಯನ್ನು ತೋರಿಸ್ಬೇಕು. ಇಲೆಕ್ಷನ್ ಅಂತ ಹೇಳಿದ್ರೆ ಒಂದು ಹವ ಇಷ್ಟೊಡೆ. ಈಗ ಎಲ್ಲರ ಭಯಂತೆ ನೀವು ಕೇಳಿ, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ, ಕರ್ನಾಟಕದಲ್ಲಿ ಬೇಕಿದ್ರೆ ಕೇಳಿ, ಪುತ್ತೂರಿನಲ್ಲಿ ಒಳ್ಳೆಯ ವಾತಾವರಣ ನಮಗೆ ಸೃಷ್ಟಿ ಆಗಿದೆ. ಅದನ್ನು ಉಳಿಸಿಕೊಳ್ಳುವಂತ ಕೆಲಸ ನಮ್ಮ ಕೈಯಲ್ಲಿದೆ. ಬಿಜೆಪಿಯವರು ಬೇರೆ ಬೇರೆ ಪಿತೂರಿಗಳನ್ನು, ಕುತಂತ್ರಗಳನ್ನು ಆರಂಭ ಮಾಡ್ತಾರೆ ಇನ್ನು 15 ದಿವಸದಲ್ಲಿ. ಬಟ್ ನಾವು ಭಾರಿ ಜಾಗೃತರಾಗಿರಬೇಕು. ಎಲ್ಲ ನಾವು ಮಾಡುವ ಕೆಲಸದಲ್ಲಿ ಗಮನ ಇರಬೇಕು. ವಾಟ್ಸಪ್ ಅಲ್ಲಿ ಅನಾವಶ್ಯಕ ಮೆಸೇಜ್ಗಳನ್ನು ದಯಮಾಡಿ ಹಾಕಬೇಡಿ. ಯಾರಿಗಾದ್ರೂ ನೋವು ತರುವಂತಹ ಮೆಸೇಜ್ಗಳನ್ನು ಯಾರ ಪರವಾಗಿ ಯಾರಿಗೂ ಹಾಕಬೇಡಿ. ಒಬ್ಬರನ್ನು ಹೊಗಡಿ, ತೊಂದರೆ ಇಲ್ಲ. ಆದರೆ ಇನ್ನೊಬ್ಬರಿಗೆ ನೋವಾಗುವಂತಹ ಮೆಸೇಜ್ಗಳನ್ನು ದಯಮಾಡಿ ಹಾಕುವುದನ್ನು ನಿಲ್ಲಿಸಿ. ನಾಡಿದ್ದು 19 ತಾರೀಕಿಗೆ ನಾವು ಏನು ನಾಮಿನೇಷನ್ ಫೈಲ್ ಮಾಡ್ತೀವಿ. ಆ ನಂತರ ನಾಮಿನೇಷನ್ ಫೈಲ್ ಮಾಡಿದ ನಂತರ ಕಿಲ್ಲೆ ಮೈದಾನಲ್ಲಿ ಒಂದು ಸಭೆಯು ಕೂಡ ನಡೀಲಿಕ್ಕಿದೆ. ಅದಕ್ಕೆ ರಾಜ್ಯದಿಂದ ಇಲ್ಲದಿದ್ರೆ ನಮ್ಮ ಜಿಲ್ಲೆಯಿಂದ ಪ್ರಮುಖರು ಬರ್ತಾರೆ. ಆ ಕಾರ್ಯಕ್ರಮವನ್ನು ನಾವೆಲ್ಲ ಸೇರಿ ಯಶಸ್ವಿಯಾಗಿ ಮಾಡೋಣ. ಮುಂದಿನ ಬರುವ ಚುನಾವಣೆಯಲ್ಲಿ ನಾವೆಲ್ಲ ಕೈ ಜೋಡಿಸಿ, ಇಷ್ಟು ಜನ ಬಂದಿದ್ದು ಕೆಲವರಿಗೆ ಇವತ್ತು ಇಂಟಿಮೇಷನ್ ಹೋಗಿದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ಮುಂದಿನ ಕಾರ್ಯಕ್ರಮ ಎಲ್ಲ ನಮ್ಮ
ಚುನಾವಣಾ ಕಚೇರಿಯಲ್ಲಿ ಅಲ್ಲಿ ಎಲ್ಲ ವ್ಯವಸ್ಥೆಗಳಿದೆ. ಬೇರೆ ಬೇರೆ ಸಂಘಟನೆಗಳು ನೀವು ಕಾರ್ಯಕ್ರಮಗಳು ಮೀಟಿಂಗ್ಗಳನ್ನು ಮಾಡೋದಿದ್ರೆ ಅದಕ್ಕೆ ಸಪರೇಟ್ ಕೊಠಡಿಯ ವ್ಯವಸ್ಥೆ ಇದೆ. ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೀವಿ. ಬೆಳಿಗ್ಗೆ ಕಾಫಿ ತಿಂಡಿಯಿಂದ ಹಿಡಿದು ರಾತ್ರಿ ಊಟದವರೆಗೆ ಅಲ್ಲೇ ವ್ಯವಸ್ಥೆಗಳು ಜೋಡಣೆ ಆಗಿದೆ. ಕಾರ್ಯಕರ್ತರಿಗೆ ಮಾತ್ರ ಹೊರಗಡೆ ಅವರಿಗಿಲ್ಲ. ಅಂದರೆ ಚುನಾವಣಾ ಆಯೋಗದ ಪರಿಮಿತಿ ನೀತಿ ನಿಯಮದ ಒಳಗೆ ಅದು ನಡೆಯುತ್ತದೆ. ಎಲ್ಲ ವ್ಯವಸ್ಥೆಗಳನ್ನು ಜೋಡಣೆ ಮಾಡಿದೆ. ಎಲ್ಲರೂ ಬಂದು ಕಾರ್ಯಾಲಯಕ್ಕೆ ಬರೋದು, ಬೂತ್ಗೆ ಕೊಡುವಂಥ ವಿಚಾರ, ಕಾರ್ಡು ಡಿಸ್ಟ್ರಿಬ್ಯೂಷನ್ ಮಾಡೋದು ಎಲ್ಲ ಜೊತೆಯಲ್ಲಿ ಸೇರಿ ಮಾಡುವ. ಈ ಸಲ ನಾವು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದ ನನ್ನನ್ನು ನೀವೆಲ್ಲ ಗೆಲ್ಲಿಸಿ ಕೊಡಬೇಕು. ನೀವು ಕೆಲಸ ಮಾಡಿದರೆ ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯ ಅನ್ನೋ ವಿಚಾರವನ್ನು ಹೇಳುತ್ತಾ ನಿಮಗೆಲ್ಲ ಕೈ ಮುಗಿದು ವಂದಿಸಿ ನನಗೆ ನನ್ನ ವಿನಂತಿಯನ್ನು ನೀವು ಪ್ರತಿ ಮನೆ ಮನೆಗೆ ಮುಟ್ಟಿಸಬೇಕು. ಅದಕ್ಕೆ ಬೇಕಾಗುವಂಥ ಲೀಫ್ಲೆಟ್ಸ್ ಏನಿದೆ ಅದನ್ನೆಲ್ಲ ನಾವು ರೆಡಿ ಮಾಡಿ 2-3 ದಿವಸದಿಂದ ಕೊಡ್ತೇವೆ. ಆನಂತರ ವಿಶ್ವನಾಥ ರೈಕು ಮತ್ತೆ ಡಾಕ್ಟರ್ ರಾಜಾರಾಮ್ ಅವರ ನೇತೃತ್ವದಲ್ಲಿ ಬೇರೆ ಬೇರೆ ಕಡೆ ಸಭೆಯನ್ನು ಮಾಡಲಿಕ್ಕಿದ್ದೇವೆ. ನೀವೆಲ್ಲ ಪ್ರಮುಖರಿದ್ದೀರಿ. ಅಲ್ಲಲ್ಲಿ ಆ ಭಾಗದ ಪ್ರಮುಖರು ಅದಕ್ಕೆ ಜೋಡಣೆ ಮಾಡಿಕೊಂಡು ಮನುಷ್ಯನು ತಪ್ಪು ಮಾಡೋದು ಸಹಜ. ಯಾವ ಮನುಷ್ಯ, ನಾನಾಗಲಿ ಎದುರುಗಡೆ ಯಾರು ಕೂತವರಾಗಲಿ, ಅವನ ಜೀವನದಲ್ಲಿ ತಪ್ಪು ಮಾಡೋದಕ್ಕೆ ಖಂಡಿತ ಇಲ್ಲ. ಈ ಅಶೋಕ್ ರೈ ಕೂಡ ಜೀವನದಲ್ಲಿ ತಪ್ಪು ಮಾಡಬಹುದು, ನಡತೆಯಲ್ಲಿ ತಪ್ಪು ಮಾಡೋದು. ಆದರೆ ಕೆಲವು ತಪ್ಪು ಓವರ್ ತಪ್ಪು ಮಾಡೋದಿಲ್ಲ. ಅಲ್ಲ, ನನ್ನ ಜೀವನದ ಕೆಲವು ವಿಚಾರಗಳನ್ನು ನಾನು ತಪ್ಪು ಮಾಡ್ಬೋದು. ನಿಮ್ಮ ಹತ್ರ ಮಾತಾಡುವಾಗ ಇಲ್ಲಾಂದರೆ ಬೇರೆ ಬೇರೆ ವಿಚಾರಗಳ ಸ್ಪಂದನೆ ಕೊಡುವಾಗ ಅಂಥ ವಿಚಾರಗಳನ್ನು ನನಗೆ ತಿಳಿಸಿ, ಇಲ್ಲಂತಾದರೆ ಬ್ಲಾಕ್ ಅಧ್ಯಕ್ಷರಿಗೆ ತಿಳಿಸಿ, ಅಂಥದ್ದು ತಪ್ಪಾದರೂ ನನ್ನನ್ನು ನಾಡಿದಿನವರೆಗೆ ಕ್ಷಮಿಸಿ. ನಿಮ್ಮ ಕೆಲವು ಕಾರ್ಯಕ್ರಮಗಳಲ್ಲಿ ಆ ಕಡೆ ಈ ಕಡೆ ಬರುವಾಗ ನನ್ನನ್ನು ಕ್ಷಮಿಸಿ. ಅಂತೂ ಅಶೋಕ್ ರೈಯನ್ನು ಗೆಲ್ಲಿಸುವಂಥ ಕೆಲಸ ನೀವೆಲ್ಲ ಮಾಡಿ ಅನ್ನೋ ವಿನಂತಿಯನ್ನು ಮಾಡುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಪ್ರಥಮ ಸರ್ವ ಸುಸಜ್ಜಿತ ಶಾಪಿಂಗ್ ಮಾಲ್ GL1. ಆರಾಮದಾಯಕ ಶಾಪಿಂಗ್, ಹಲವು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಗಳು, ವೆರೈಟಿ ರಿಟೇಲ್ ಸ್ಟೋರ್ಗಳು, ಲಕ್ಸುರಿ ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳು, ಗೇಮಿಂಗ್ ಝೋನ್, ವಿವಿಧ ವೆಜ್ ಮತ್ತು ನಾನ್ ವೆಜ್ ಖಾದ್ಯಗಳು, ವಿಶಾಲ ಫುಡ್ ಕೋರ್ಟ್, 100ಕ್ಕೂ ಅಧಿಕ ಸೀಟಿಂಗ್, ಸುಸಜ್ಜಿತ ಪಾರ್ಕಿಂಗ್, ತಂಪಾದ ಆಹ್ಲಾದಕರ ವಾತಾವರಣ. ಇಂದೇ ಭೇಟಿ ನೀಡಿ. ಪುತ್ತೂರಿನ ಪ್ರಪ್ರಥಮ ಮಾಲ್ GL1 ಮಾಲ್ ಮಲ್ಟಿಪ್ಲೆಕ್ಸ್ ಆಂಡ್ ಮೋರ್, ಮೇನ್ ರೋಡ್, ಪುತ್ತೂರು. AVG English Medium School located in Alankar, Krishnanagara, Mudnooru, Putturu. Highlights: patriotism-centric education with Bharatiya values. Located in municipality area, a blend of urban and rural atmosphere. Informing the kids' progress to the parents on daily basis. Fine English environment in the classrooms. Effective communication with the parents. Easy access to the school management. Just 3.5 kilometers from Putturu towards Uppinangady. Personal attention to each kid. Admission open for 2023-24. AVG English Medium School, an unit of AVG Educational and Charitable Trust, Alankar, Krishnanagara, Mudnooru, Putturu. Contact 7338085983 9448485 983.